ನಮಸ್ಕಾರ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ನಿಖಲು ಮಾತೆಲ್ಲ ಎಂಚೊಲ್ಲರು ದುನಿಪು ಯೂಟ್ಯೂಬ್ ಚಾನೆಲ್ನ ಕನ್ನಡದಲ್ಲಿ ತುಳು ಕಲಿಯಿರಿ ಸರಣಿಯ 8ನೇ ಭಾಗಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಯಾವುದೇ ಭಾಷೆ ಕಲಿಬೇಕಾದ್ರೂ ಅಕ್ಷರಗಳಿಗಿಂತ ಮೊದಲು ನಂಬರ್ಸ್ ಗೊತ್ತಿರಬೇಕು. ಯಾಕಂದ್ರೆ ವ್ಯವಹಾರ ಅಂದ್ರೆ ಲೆಕ್ಕ ಇರಲೇಬೇಕಲ್ವಾ. ಒಂದು ವೇಳೆ ನೀವು ಮಂಗಳೂರು ಕಡೆಗೆ ಹೋಗಿ ಮೀನ್ ತಗೋಬೇಕಾದ್ರು ಅಥವಾ ಬಸ್ ಕಂಡಕ್ಟರ್ ಹತ್ರ ಚಿಲ್ಲರೆ ಕೇಳಬೇಕಾದ್ರೂ ಈ ನಂಬರ್ಸ್ ಅಂತೂ ಪಕ್ಕ ಗೊತ್ತಿರಬೇಕು. ಇವತ್ತು ನಾವು ತುಳುವಿನ ಅಂಕಿಗಳನ್ನು ಕಲಿಯೋಣ. ಬನ್ನಿ ಹಾಗಾದ್ರೆ ಲೆಕ್ಕ ಶುರು ಮಾಡೋಣ ಅಲ್ವಾ. ಮೊದಲನೇದಾಗಿ ಒಂದಕ್ಕೆ ತುಳುವಿನಲ್ಲಿ ಒಂಜಿ ಅಂತ ಹೇಳ್ತಾರೆ. ಒಂದಕ್ಕೆ ತುಳುವಿನಲ್ಲಿ ಒಂಜಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡಕ್ಕೆ ತುಳುವಿನಲ್ಲಿ ರಡ್ಡು ಅಂತ ಹೇಳ್ತಾರೆ. 2 ನಂಬರಿಗೆ ತುಳುವಿನಲ್ಲಿ ರಡ್ಡು ಅಂತ ಹೇಳ್ತಾರೆ. ಆಮೇಲೆ ಮೂರು ನಂಬರಿಗೆ ತುಳುವಲ್ಲಿ ಮೂಜಿ ಅಂತ ಹೇಳ್ತಾರೆ. 3 ನಂಬರಿಗೆ ತುಳುವಿನಲ್ಲಿ ಮೂಜಿ ಅಂತ ಹೇಳ್ತಾರೆ. ಹಾಗೆ 4ಕ್ಕೆ ತುಳುವಿನಲ್ಲಿ ನಾಲು ಅಂತ ಹೇಳ್ತಾರೆ. 4 ಅಂದರೆ ನಾಲು. ನೆಕ್ಸ್ಟ್ 5ಕ್ಕೆ ತುಳುವಿನಲ್ಲಿ ಐನು ಅಂತಾರೆ. 5ಕ್ಕೆ ತುಳುವಿನಲ್ಲಿ ಐನು ಅಂತಾರೆ. ಆಮೇಲೆ 6ಕ್ಕೆ ತುಳುವಿನಲ್ಲಿ ಆಜಿ ಅಂತ ಹೇಳ್ತಾರೆ. 6ಕ್ಕೆ ತುಳುವಿನಲ್ಲಿ ಆಜಿ ಅಂತ ಹೇಳ್ತಾರೆ. ಆಮೇಲೆ 7ಕ್ಕೆ ತುಳುವಿನಲ್ಲಿ ಏಳು ಅಂತಾರೆ. 7 ಅಂದರೆ ಏಳು. 8ಕ್ಕೆ ತುಳುವಿನಲ್ಲಿ ಎನ್ಮ ಅಂತ ಹೇಳ್ತಾರೆ. 8ಕ್ಕೆ ತುಳುವಿನಲ್ಲಿ ಎನ್ಮ ಅಂತ ಹೇಳ್ತಾರೆ. ಹಾಗೆ 9ಕ್ಕೆ ತುಳುವಿನಲ್ಲಿ ಒರ್ಂಬ ಅಂತ ಹೇಳ್ತಾರೆ. 9ಕ್ಕೆ ತುಳುವಿನಲ್ಲಿ ಒರುಂಬ ಅಂತ ಹೇಳ್ತಾರೆ. ಹಾಗೆ 10ಕ್ಕೆ ತುಳುವಿನಲ್ಲಿ ಪತ್ತು ಅಂತ ಹೇಳ್ತಾರೆ. 10ಕ್ಕೆ ತುಳುವಿನಲ್ಲಿ ಪತ್ತು ಅಂತ ಹೇಳ್ತಾರೆ. ಇವಾಗ ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಗೆಳೆಯರೇ. 1 ಅಂದರೆ ಒಂಜಿ, 2 ಅಂದರೆ ರಡ್ಡು, 3 ಅಂದರೆ ಮೂಜಿ, 4 ಅಂದರೆ ನಾಲು, 5 ಅಂದರೆ ಐನು, 6 ಅಂದರೆ ಆಜಿ, 7 ಅಂದರೆ ಏಳು, 8 ಅಂದರೆ ಎನ್ಮ, 9 ಅಂದರೆ ಒರ್ಂಬ, 10 ಅಂದರೆ ಪತ್ತು. ಗೊತ್ತಾಯ್ತಾ? ಒಂಜಿ, ರಡ್ಡು, ಮೂಜಿ, ನಾಲು, ಐನು, ಆಜಿ, ಏಳು, ಎನ್ಮ, ಒರ್ಂಬ, ಪತ್ತು. ನೋಡಿದ್ರಲ್ವಾ ಗೆಳೆಯರೆ, 1ರಿಂದ 10ರವರೆಗಿನ ತುಳು ನಂಬರ್ಸ್ ಎಷ್ಟು ಸಿಂಪಲ್ ಇದೆ ಅಂತ. ಇವತ್ತೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ನೀವು ಹೊರಗಡೆ ಹೋದಾಗ ಅಥವಾ ಫ್ರೆಂಡ್ಸ್ ಹತ್ರ ಏನಾದರೂ ಮಾತಾಡುವಾಗ ಅಟ್ಲೀಸ್ಟ್ ನಂಬರ್ಸ್ ಅನ್ನಾದರೂ ತುಳುವಲ್ಲಿ ಹೇಳಿ ನೋಡಿ, ಅವರು ಕೂಡ ಶಾಕ್ ಆಗಲಿ. ನಿಮಗೊಂದು ಸಣ್ಣ ಹೋಮ್ ವರ್ಕ್ ಇದೆ. ಅದೇನಂದರೆ, ನಿಮ್ಮ ಫೋನ್ ನಂಬರ್ನ ಮೊದಲ 3 ಸಂಖ್ಯೆಗಳನ್ನು ತುಳುವಲ್ಲಿ ಏನಂತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ. ನಾನು ಸಹ ನೋಡ್ತೇನೆ ಯಾರ್ಯಾರು ಕರೆಕ್ಟಾಗಿ ಕಲ್ತಿದ್ದೀರಾ ಅಂತ. ಹಾಗೆಯೇ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ, ಕಲಿಸ್ತಾ ಇರಿ. ಸೋಲ್ಮೇಲು ಗೆಳೆಯರೇ, ಬರ್ಪೆ.